ಬ್ಯಾರಿ ವಾರ್ತೆಗೆ ಮರ್ಹಬಾ. ನಾನು ಅನ್ಸಾರ್ ಎನೋಳಿ. ಸುದ್ದಿ ಉಲ್ಲರಿಪ್ಪು. ದಕ್ಷಿಣ ವಲಯ ಆನು ಪೆಣ್ಮಕ್ಕಳೇ ಕಲಿ ಮೈಕಾಲ್ದಲ್ಲಿ ಮೆರ್ನಿತ್ತು ಪಲಕೋಟೆ ಮದನಿ ಸ್ಕೂಲ್. ರಾಜ್ಯೋತ್ಸವ ಸಾಧಕರಂಗಲಿ ಸಮಾಜತ್ತು ಗುರ್ತಾಕ್ರೆ ಕೋಸಿಸ್ ಸಂತೋಷ್ ರೈ ಬೋಲಿಯಾರ್ ಮುಪ್ಪತ್ತನತ್ತು ನಡ್ನತ್ತು ಚಮ್ಮಂತೆ ಆಧಾರ. ಕೋಟೆಕಾರ್ಲು ರಿಕ್ಷಾ ಚಾಲಕರಿಗೆ ಪುದಿಯ ನೆಲರೆ ಕೋಸಿಸ್ ಪರಿಯತ್ತೂರು ಆಲ್ಮಾರ್ಗ್ ಕಾಂಕ್ರೀಟ್ ಮಾಡತ್ತೆ ನಸೀಬ್. ಒಲಿಮನುತಿ 94 ಮಕ್ಕಳಿಗೆ ಸರ್ಟಿಫಿಕೇಟ್ ಹಿರಿಯ ಆಲ್ಗ್ ಬಂಗಾರ ಇನಾಮ್. ನಿಟ್ಟಲು ಪಟ್ಟಿ ಪರ್ತು ಬಂದರು 100 ಕನಕರೆ ಡಾಕ್ಟರ್ ಮಾರ್. ಬಂಟ್ವಾಳ ತಾಲೂಕು ಸ್ಕೂಲ್ ಮಟ್ಟದೆ ಆನ್ ಪೆಣ್ಮಕ್ಕಳೇ ಕಲಿಪಂತ ಮಿಂಜಿತ್ತು ಮುಡಿಪು ಗೌರ್ಮೆಂಟ್ PU ಕಾಲೇಜ್. ಅಮ್ಲಮಗರು ಗ್ರಾಮത്തെ ಎಲ್ಲ ಅಂಗನವಾಡಿ ಕಿಟ್ಟಿದ್ದು ಸ್ವಂತ ಕಟ್ಟುವಾನ. ಪಿಂಜಿ ಮಕ್ಕಳಿಗೆ ಖುಷಿಯೇ ಖುಷಿ. ಯಾನಪೋಯ ಯೂನಿವರ್ಸಿಟಿಲಿ ಸರ್ಟಿಫಿಕೇಟ್ ಕೊಡ್ಕರೆ ಲೇಸ್ 1000 ಮಕ್ಕಳಿಗೆ ಪಡಿಪು ತೀರ್ತೆ ಖುಷಿ. ಉಳ್ಳಾಲ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಅಡಿಲುಲ್ಲೆ ಪಲೆಕೋಟೆಲುಲ್ಲೆ ಸೈಯದ್ ಮದನಿ ಸ್ಕೂಲ್ ತರಫುಲು ಮೈಕಾಲ ದಕ್ಷಿಣ ವಲಯ ಮಟ್ಟത്തെ ಆನು ಪೆಣ್ಮಕ್ಕಳೇ ಕಲಿಪಂತ ಮೈಕಾಲ್ತೆ ಮಂಗಳ ಸ್ಟೇಡಿಯಂಲು ನಡ್ಡುತ್ತು. ಉಳ್ಳಾಲ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಅಡಿಲುಲ್ಲೆ ಪಲೆಕೋಟೆ ಸೈಯದ್ ಮದನಿ ಸ್ಕೂಲ್ ಮೂಪತ್ತನത്തിൽ ಮೈಕಾಲ್ತೆ ಮಂಗಳ ಸ್ಟೇಡಿಯಂಲು ಮೈಕಾಲ ದಕ್ಷಿಣ ವಲಯ ಮಟ್ಟത്തെ ചെറിയ പിന്നെ ബെലെ സ്കൂൾ ആൺ പെൺമക്കളെ കലിപന്ത നടന്നു. ಶಾಸಕ ವಿಧಾನಸಭೆ ಜಂಡಾಮತೆ ತಲೆಮೂಪ UT ಖಾದರ್ ಕಲಿಪಂತದಕ್ಕೆ ತೊಡಕ ಕೊಟ್ಟು ಅದರ ಪಿನ್ನಾಯಲ್ ಮುಂಡಿತ್ತು ಸಚಿವ ಶಾಸಕರಂಗ ಅಧಿಕಾರಿಗ ಬಾನ್ಯತಂಗ AC ರೂಮಲ್ ದೆಚ್ಚೆಂಗ್ ನಗಲೆ ದೇಶ ಉಯರ್ಚ ಕಾರಣಕ್ಕೂ ಸಾಧ್ಯ ಇಲ್ಲ. ಮೈದಾನದಲ್ಲಿ ಕಲಿಕ್ರೆ ಸ್ಕೂಲ್ಲೆ ಮಕ್ಕ ದೇಶತೆ ಜಿಯ ಅಧಿಕಾರಿಗಳೇ ವಸಿಯತ್ ಪೋಲೆ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಕಮಿಟಿ ಮುನ್ನಲ್ಲಿ ನಿಂಡಿದ್ದು ಮಕ್ಕಳೇ ಕಲಿಕೆ ವ್ಯವಸ್ಥೆ ಹಾಕಿದ್ದು ಕೊಂಡಾಡೋಣ ಬಿಸಾಯ ಅಂತ ಚೊಂತು ಕೊಟ್ಟ ಸಂದರ್ಭದಲ್ಲಿ ಮಂಗಳೂರು ತಾಲೂಕಿನ ಕ್ರೀಡಾಕೂಟವನ್ನು ಸೈಯದ್ ಮದನಿ ವಿದ್ಯಾಸಂಸ್ಥೆ ಹಳೆಕೋಟೆ ಇವತ್ತು ಹಮ್ಮಿಕೊಳ್ಬೇಕಂದ ಆ ಸೂಚನೆ ಕೊಟ್ಟಾಗ ಅದನ್ನು ಬಹಳ ಆತ್ಮವಿಶ್ವಾಸ ಮತ್ತು ಪ್ರೀತಿಯಿಂದ ಸ್ವೀಕರಿಸಿ ಎಲ್ಲ ತಾಲೂಕು ಮಟ್ಟದ ಎಲ್ಲ ವಿದ್ಯಾರ್ಥಿನಿಯರಿಗೆ ಇವತ್ತು ಒಂದು ಅತ್ಯುತ್ತಮವಾದ ಮತ್ತು ಸುಸಜ್ಜಿತವಾದ ಒಂದು ಕ್ರೀಡಾಕೂಟ ಹಮ್ಮಿಕೊಳ್ಳುವ ಮೂಲಕ ತಮ್ಮ ಪ್ರತಿಭೆ ಮತ್ತು ಶಕ್ತಿಯನ್ನು ತೋರ್ಪಡಿಸುವ ಅವಕಾಶ ಮಾಡಿಕೊಟ್ಟಿದ್ದೀರಿ. ಬಹುಶಃ ಈ ಹಳೆಕೋಟೆ ವಿದ್ಯಾಸಂಸ್ಥೆಯ ಎಲ್ಲ ನಮ್ಮ ಮುಖ್ಯ ಶಿಕ್ಷಕರು ಶಿಕ್ಷಕ ವಂದನಾ ಹಾಗೂ ಸಮಿತಿಯ ಸರ್ವ ಸದಸ್ಯರು ಶುಭಾಶಯ ಸಲ್ಲಿಸಿಕೊಂಡು ಇದು ಯಶಸ್ವಿ ಆಗಬೇಕಾದ್ರೆ ಸೈಯದ್ ಮದನಿ ದರ್ಗಾ ಸಮಿತಿಯ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಒಂದು ಶಾಲಾ ಸಂಸ್ಥೆಯರು ಮುಂದೆ ಬಂದು ನಾವು ಈ ರೀತಿ ಮಾಡ್ತೇವೆ ನಮಗೆ ಸಹಕಾರ ಬೇಕಂತ ಕೇಳಿದಾಗ ನಿಮ್ಮಿಂದ ಏನು ಮಾಡಲಿಕ್ಕೆ ಸಾಧ್ಯ ನೋಡಿ ಮತ್ತೆ ನಿಮ್ಗೆ ಏನು ಆಗಬೇಕು ಅದು ನಾವೆಲ್ಲ ಮಾಡಿ ಕೊಡ್ತೇವೆ ಎಂಬ ಧೈರ್ಯ ಕೊಟ್ಟ ಕಾರಣ ಇವತ್ತು ಬಹುಶಃ ಇವರಿಗೆ ಕೂಡ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಿಕ್ಕೆ ಅತ್ಯಂತ ಇವತ್ತು ಸುಲಭವಾಗಿ ಬಹಳ ಚಂದವಾಗಿ ಇವತ್ತು ಹಮ್ಮಿಕೊಂಡಿರ್ತಾರೆ. ಅದಕ್ಕಾಗಿ ನಾನು ಸೈಯದ್ ಮದನಿ ದರ್ಗಾ ಸಮಿತಿಯ ಅಧ್ಯಕ್ಷರನ್ನು ಸರ್ವ ಸದಸ್ಯರು ಎಲ್ಲರ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಸ್ಕೂಲ್ ಬೆಲೆ ಮಾಸ್ಟರ್ KMK ಮಂಜಾಡಿ ಸುರೂತ್ಯ ಪಲಕ ಮುಂಡಿತ್ತು ನಂಗಲೆ ಸ್ಕೂಲ್ ಒಂದು ಸಂಸ್ಥೆಯ ಅಡಿಯಲ್ಲಿ ನಡ್ಕಿರೋದಿಲ್ಲ ವರ್ಷತ್ತು ಒರೇ ಸಂಸ್ಥೆಗೆ ಜವಾಬ್ದಾರಿ ತರನು ಎಲ್ಲ ಸಂಸ್ಥೆಗೆ ಅಪ್ಪಪ್ಪ ಜವಾಬ್ದಾರಿ ತನ್ನೆಂಗ್ ಸಂಸ್ಥೆಗೆ ತಾಂಗೋಗು ಕಷ್ಟ ಅವರುಂಟು ಅಧಿಕಾರಿಗಳಿಗೆ ತೆರಿಪಾಟಿ. ಈ ಸಂದರ್ಭದಲ್ಲಿ ನಮ್ಮ ಅಧಿಕಾರಿಗಳಿದ್ದಾರೆ ಎಲ್ಲರ ಸಮ್ಮುಖದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ 16 ಶಾಲೆಗಳನ್ನು ನಡೆಸ್ತಾ ಇದೆ. ಒಂದು ವರ್ಷದಲ್ಲಿ ನೀವು ನಮಗೆ 2-3 ಶಾಲೆಗಳಿಗೆ ಇಂಥ ಪ್ರಾಯೋಜಕತ್ವವನ್ನು ಕೊಟ್ಟಂತ ಸಂದರ್ಭದಲ್ಲಿ ಅದು ನಮ್ಮ ಆಡಳಿತ ಸಮಿತಿಯಿಂದ ಸಂಪೂರ್ಣ ಪ್ರಾಯೋಜಕತ್ವವನ್ನು ನೀಡಿ ಮಾಡುವಂತ ಕೆಲಸ ಬಹಳಷ್ಟು ಇಷ್ಟಕರವಾದದ್ದು. ಆದರೂ ನಾವು ಅವರ ಮನವನ್ನು ಒಲಿಸಿಕೊಂಡು ಈ ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ. ಅಂದರೆ 2-3 ಸಲ ಮಾಡುವಂತ ಸಮಯದಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ರೆ 3-4 ಲಕ್ಷ ರೂಪಾಯಿಗಳಷ್ಟು ಖರ್ಚಾಗುತ್ತೆ. ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ತಲೆಮುಪ್ಪ ಅಬ್ದುಲ್ ರಶೀದ್ ಹಾಜರ್ ಮೇಲ್ತೆನೆರೆ ತಲೆಮುಪ್ಪ ಆಯ್ತಿಂತು. ಸುರೂತೆ ಕಾರ್ಯದರ್ಶಿ ಮೊಹಮ್ಮದ್ ತ್ವಾಹಾ ಹಾಜರ್, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ತಲೆಮುಪ್ಪ ಸದಾಶಿವ ಉಳ್ಳಾಲ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಈಶ್ವರ್ HR, ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಜಂಡಾಮತೆ ತಲೆಮುಪ್ಪ ಇಬ್ರಾಹಿಂ UK, ಕಾರ್ಯದರ್ಶಿ AK ಮೊಯ್ದೀನ್, ಲಯನ್ಸ್ ಕಾವೇರಿ ತಲೆಮುಪ್ಪ ಅನುರಾಧ, ಜಿಲ್ಲಾ ಪಂಚಾಯತ್ ಪಿರಾಕ್ರೆ ತಲೆಮುಪ್ಪ ಮಮತಾ ಡಿ ಗಟ್ಟಿ, ರಾಜ್ಯತೆ ಪ್ರತಿನಿಧಿ ಸ್ಟ್ಯಾನಿ ತಾವರು, ಬೆಲೆ ಸ್ಕೂಲ್ ಬೆಲೆ ಮಾಸ್ಟರ್ ಮಾರೆ ಸಂಘತೆ ಕಾರ್ಯದರ್ಶಿ ಅಲೋಶಿಯಸ್ ಡಿಸೋಜ, PT ಮಾಸ್ಟರ್ ಮಾರೆ ಅಧಿಕಾರಿ ರವಿಶಂಕರ್, ಕೋಟೆಪುರ ಟಿಪ್ಪು ಸುಲ್ತಾನ್ ಸ್ಕೂಲ್ ಬೆಲೆ ಮಾಸ್ಟರ್ MH ಮಲಾರ್, ಚೆರೆ ಸ್ಕೂಲ್ ಮಾಸ್ಟರ್ ಮಾರೆ ಸಂಘತೆ ಜಿಲ್ಲೆರೆ ತಲೆಮುಪ್ಪ ಜಗದೀಶ್ ಶೆಟ್ಟಿ, ಸ್ಕೂಲ್ ಕಮಿಟಿರೆ ಕಾರ್ಯದರ್ಶಿ ಅಲ್ತಾಫ್, ಖಜಾಂಜಿ ಕರೀಂ, ಬೆಲೆ ಮಾಸ್ಟರ್ ಮಾರೆ ಸಂಘತೆ ತಲೆಮುಪ್ಪ ಜಯವಂತಿ ಸೋನ್ಸ್, PT ಮಾಸ್ಟರ್ ಮಾರೆ ಸಂಘತೆ ಜಿಲ್ಲೆರೆ ತಲೆಮುಪ್ಪ ಲಿಲ್ಲಿ ಫೈಸ್, ಮಾಸ್ಟರ್ ಮಾರೆ ಸಂಘತೆ ತಾಲೂಕ್ ತಲೆಮುಪ್ಪ ಪ್ರಮೀಳಾ, ಕಾರ್ಯದರ್ಶಿ ಮೋಹನ್ ಸಿರ್ಲಾಲ್, ತ್ಯಾಗಂ ಹರೇಕಳ, ರಸೂಲ್ ಖಾನ್, ಇಮ್ತಿಯಾಜ್ ಇಂಗೈನಾರ್, ಟಿಪ್ಪು ಸುಲ್ತಾನ್ ಸ್ಕೂಲ್ ಮಾಸ್ಟರ್ ರಫೀಕ್ ತುಂಬೆ ಲೇಸ್ನರ ಪಾಟಿತು. ಕನ್ನಡ ರಾಜ್ಯತೆ ಜಲ್ಸಾಯೆ ರಾಜ್ಯೋತ್ಸವ ಇದರ ತರಫುಲು ದಕ್ಷಿಣ ಕನ್ನಡ ಜಿಲ್ಲಾ ಆಡಳಿತ
ಕೊರೆ ಸಾಧಕರಂಕ್ ಚಮ್ಮನಾಕಿರು ಅಂಗನಿತಿಕ ಮತ್ತು ಉಳ್ಳಾಲ ತಾಲೂಕು ಭಾಗത്തെ ಸಾಧಕರಂಗಲ್ಲೇ ಸಂತೋಷ್ ಕುಮಾರ್ ರೈ ಬೋಳಿಯಾರು ಇಯಲ್ಲಿ ಮೂಪತನತುಲು ಬಿಜೆಪಿ ತರಫುಲು ಕಮಲ ಪದವುಲು ಚಮ್ಮನಾಕ್ರವರು ಲೇಸ್ ನಡೆಯಿತು ಕನ್ನಡ ರಾಜ್ಯತೆ ಜಲ್ಸಿರಂಡು ಜಿಲ್ಲಾಡಳಿತತೆ ತರಫುಲು ಬೇರೆ ಬೇರೆ ಕ್ಷೇತ್ರದ ಸಾಧಕರಂಕ್ ಪ್ರಶಸ್ತಿ ಕೊಟ್ಟುన్నారు ಉಳ್ಳಾಲ ತಾಲೂಕು ಮಟ್ಟത്തെ ಪ್ರಶಸ್ತಿ ಎತ್ತಂಗಲೆ ಗುರ್ತಾಕ್ರೆ ನೆಲೆಯಲ್ಲಿ ಬಿಜೆಪಿ ಮೈಕಾಲ ಮಂಡಲತೆ ತರಫುಲು ಬಿಜೆಪಿ ಜಿಲ್ಲೆಯ ಜೆಂಡಾಮತೆ ತಲೆಮುಪ್ಪ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಇಯಲ್ಲಿ ಮೂಪತನತುಲು ಕೋಣಾಜೆರೆ ಮುಟ್ಟತೆ ಕಂಬಳ ಪದವುಲುಲ್ಲೆ ಬಿಜೆಪಿ ಕಚೇರಿ ಚಮ್ಮನಾಕ್ರೆ ಲೇಸ್ ನಡೆಯಿತು ಈ ಲೇಸಲು ಗಣೇಶ್ ಪಂಡಿತ್ ಉಳ್ಳಾಲ ತುಳುನಾಡ ರಕ್ಷಣಾ ವೇದಿಕೆ ಯೋಗೀಶ್ ಶೆಟ್ಟಿ ಜಪ್ಪು ಸೇಸಪ್ಪ ಬಂಗೇರ ಮಂಜನಾಡಿ ಪತ್ರಕರ್ತ ಶಶಿಧರ್ ಪೊಯ್ಯತ್ತಬೈಲ್ ಕೊಣಜೆ ಸಪ್ತಸ್ವರ ಕಲಾ ತಂಡ ಭಾರತ್ ಫ್ರೆಂಡ್ಸ್ ಕ್ಲಬ್ ಇರಾ ನೇತಾಜಿ ಯುವಕ ಸಂಘ ದೇರಾಜೆ ಸೌತ್ ಕೆನರಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಇಂಕ್ ಚಮ್ಮನ ನಡೆಯಿತು ಪ್ರಶಸ್ತಿ ಕಿಟ್ಟೋನ ಹಿಂಗ್ ಅತ್ತರೆ ಮೇನತ್ ಹಾಕಿ ತಿಕ್ಕೋನು ಹಂಗಂತೆ ಮೇನತ್ ಹಾಕ್ಯಂಕ್ ಜಿಲ್ಲಾಡಳಿತ ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ತರು ಹಂಗಲೆ ಆಲ್ಮಾರ್ಗ್ ಗುರ್ತಾಕ್ರೆ ನೆರಳು ಬಿಜೆಪಿ ನಾಲ್ ಮದ್ದುಲ ನಡುಲು ಲೇಸ್ ಬೇಕಂಟು ಆಲ್ಮಾರೆ ನಡುಲು ಲೇಸ್ ಬೆಚ್ಚಿರಿಂಟು ಲೇಸ್ ರೆಮೂಪ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ತೆರಿಪಾಟಿತು ನಮ್ಮ ಸಪ್ತಸ್ವರ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಉಳ್ಳಾಲ ತಾಲೂಕದ ಕೋಣಾಜೆ ಗ್ರಾಮ ಪಂಚಾಯತ್ ಸಪ್ತಸ್ವರ ಪಂಪುಣ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಡಿಯಲ್ಲಿ ನಿರಂತರವಾದ ಬೇಲೆ ಬಂದಿದೆ ಭಾರತೀಯ ಜನತಾ ಪಾರ್ಟಿದ ಪೂರ ಕಾರ್ಯಕರ್ತ ಬಂದರು ನಾಯಕರನ್ನ ಒಗ್ಗೂಟು ಭಾರಿ ಶೋಕರು ಭಾರಿ ಪೊರುಳು 22 ವರ್ಷದಿಂದ ನಿತ್ಯ ನಿರಂತರವಾದ ಸಮಾಜ ಸೇವೆ ಮಂತಂದು 32 ವರ್ಷ ನಿತ್ಯ ನಿರಂತರವಾದ ಸಮಾಜ ಸೇವೆ ಮಂತಂದು ಇಪ್ಪರಂಚಿನ ಸಂಘ ಸಪ್ತಸ್ವರ ಸಂಘ ಆ ಸಪ್ತಸ್ವರಟು ಹೆಂಚಿನ ಮಾತ ಕೆಲಸ ಆಗದ ಬಂಡನಲ್ಲ ಒಂಜಿ ಊರ್ದತ್ತು 2 ಊರ್ದತ್ತು 4 ಊರ್ದ ಎಡ್ಡೆಡ್ಡೆ ಪ್ರತಿಭೆಯನ್ನು ಗುರುತಿಸದೆ ವೇದಿಕೆಗೆ ಕೊಂಡಂತಿದೆ ಐದು ಜಿಲ್ಲೆ ರಾಜ್ಯ ಮಟ್ಟದ ಗುರುತಿಸದಿದೆ ಐದು ಸಂಘ ಸಂಸ್ಥೆದ ಅಧ್ಯಕ್ಷರಿಗೆ ಪದಾಧಿಕಾರಿಗಳು ದುಂಬುದ ಅಧ್ಯಕ್ಷನಗಳು ನಿತ್ಯ ನಿರಂತರವಾದ ಸಮಾಜ ಸೇವೆ ಮಾಡ್ತದ್ದು ಧಾರ್ಮಿಕ ಆದಿಪ್ಪು ಸಾಮಾಜಿಕ ಆದಿಪ್ಪು ಶೈಕ್ಷಣಿಕ ಆದಿಪ್ಪು ಬೇರೆ ಬೇರೆ ಎಡ್ಡೆಡ್ಡೆ ಕಾರ್ಯಕ್ರಮ ಎಡ್ಡೆಡ್ಡೆ ಮಾರ್ಗ ಬೈದಂಚಿನ ಜೋಕ್ಲೆಗೆ ಸ್ಕಾಲರ್ಶಿಪ್ ದೆಪ್ಪದೆ ಏನೆಗೆ ಎಡ್ಡೆ ಮಾರ್ಗದೆತ್ತದೆ ಶಾಲೆಗೆ ಕಾಲೇಜಿಗೆ ಪೋಯರ ಪೂಜಿಂದ 10 ಜನರ ನಟ್ಟದು 10 ಆ ಜೋಕ್ಲೆಗೆ ಶಾಲೆಗೆ ಪಡದು ಅವು ಭರತನಾಟ್ಯ ಆದಿಪ್ಪು ಚಿತ್ರಕಲೆ ಆದಿಪ್ಪು ಕರಾಟೆ ಆದಿಪ್ಪು ಬೇರೆ ಬೇರೆ ವ್ಯವಸ್ಥಿತ ರೀತಿಯ ಆಕೆಗೆ ಶಿಕ್ಷಣ ಕೊಡ್ತಾರೆ ಆಕೆಯ ಸಮಾಜಕ್ಕೆ ಎಡ್ಡೆ ಕೊಡ್ತಾರೆ ಆ ಸಂಘವು ಸಪ್ತಸ್ವರ ಐದ ಒಟ್ಟಿಗೆ ಯಥಾ ಪಾಪದಕ್ಕೆ ಇಲ್ಲಿ ಜನ ಕೊಡ್ತರು ಯಥಾ ಪಾಪದಕ್ಕೆ ಪ್ರಾಕೃತಿಕ ವಿಕೋಪಾಯನ ಅಂಚಿನ ಕೊಡ್ತರು ಅಂತ ಜವನರು ಒಟ್ಟಾದು ಒಂಜಪ್ಪೆ ಜೋಗಲೆಕ್ಕ ಅಕ್ಲೆಗೆ ಮಾಡ್ತದನ್ನ ಸಹಕಾರದಲ್ಲಿ ಎಷ್ಟು ಲೆಕ್ಕ ಮಾಡ್ತದನ್ನ ಅವು ಏಪನೆ ರಾಜ್ಯೋತ್ಸವ ಪ್ರಶಸ್ತಿಗೆ ಬಾಧ್ಯರಾದಿ ಬಿಜೆಪಿ ಮಂಡಲ ತಲೆಮೂಪ ಚಂದ್ರಹಾಸ್ ಪಂಡಿತ್ ಮೇಲ್ತೆನೆ ತಲೆಮೂಪ ಆಯ್ತಿಂತೆ ಬಿಜೆಪಿ ಹಿರಿಯ ನೇತಾವು ಟಿ ಜಿ ರಾಜಾರಾಂ ಭಟ್ ಕರ್ನಾಟಕ ರಾಜ್ಯ ಅಲೆಮಾರಿ ಪಿನ್ನ ಅಲೆಮಾರಿ ಅಭಿವೃದ್ಧಿ ನಿಗಮತ್ತೆ ಪಿರಾಕ್ರೆ ತಲೆಮುಪ್ಪ ಕೆ ರವೀಂದ್ರ ಶೆಟ್ಟಿ ಉಲಿದೊಟ್ಟು ಬಿಜೆಪಿ ಜಿಲ್ಲೆರೆ ಕಾರ್ಯದರ್ಶಿ ಸತೀಶ್ ಕುಂಪಾಲ ನೇದಾಕ ಮಾರೈ ಚಂದ್ರಶೇಖರ್ ಉಚ್ಚಿಲ್ ಚಂದ್ರಹಾಸ ಉಳ್ಳಾಲ್ ಜಿತೇಂದ್ರ ಶೆಟ್ಟಿ ತಲಪಾಡಿ ಗುತ್ತು ರವಿಶಂಕರ್ ಸೋಮೇಶ್ವರ ಜಯರಾಮ್ ಶೆಟ್ಟಿ ಸೇಸಪ್ಪ ಟೈಲರ್ ಇಂಗ ಬೆಲೆ ಬಿರ್ನರ ಇಟ್ಟು ಮೇಲ್ತೆ ನೆಲೆಂದಾರ್ ನವೀನ್ ಪಾದಲ್ಪಾಡಿ ಬಿರ್ನರ್ ಮರ್ಹಬ ಚಂತು ಹೇಮಂತ್ ಶೆಟ್ಟಿ ನನ್ನಿ ಚಂತು ಆನಂದ್ ಶೆಟ್ಟಿ ಲೇಸ್ ನಡಪಾಟಿ ಕೋಟೆಕಾರ್ಲು ರಿಕ್ಷಾ ನಿಪ್ಪಾಟಗು ಬೇನ್ಮೈತು ಪುದಿಯವರು ನೆಲೆರೆ ಮಸೂದಾಕ ಉಂಡಾಕಿರು ಇದ್ರೆ ತೊಡಕತ್ತೆ ಲೇಸ್ ಅದೇ ಪೊಲೆ ಸೋಮೇಶ್ವರ ಪುರಸಭೆ ಅಡಿಲುಲ್ಲೇ ಕೊಲ್ಯತ್ತಲು ಮಾರ್ಗತ್ತೆ ಸ್ವರಪನಿಕ್ ಶಾಸಕ UT ಖಾದರ್ ತೊಡಕ ಕೊಟ್ಟು ಕೋಟೆಕಾರ್ ಸೋಮೇಶ್ವರತೆ ನಡು ಮಾರ್ಗತ್ತೆ പുതിയതായിട്ട് ഉണ്ടാക്കിയ റിക്ഷ ബുഡ്ഡങ്ങൾ നെലെ പിന്നെ സോമേശ്വര പുരസഭ അടിൽ ബണ്ടി കൊല്ലിയ പരിയത്തൂർ 1ನೇ ಅಡ್ಡತೆರು ಕಾಂಕ್ರೀಟ್ ಸೊರಪನಿಕ್ ಶಾಸಕ UT ಖಾದರ್ ತೊಡಕ ಕೊಟ್ಟು ಆದರೆ പിന്നെ ಖಾದರ್ ಮುಂಡಿತ್ತು ಕೋಟೆಕಾರು പിന്നെ ಸೋಮೇಶ್ವರ ಉಯರ್ಚೆತ್ತುಗು ರಿಕ್ಷಾ ಬುಡ್ಡಂಗಲೆ ಮೇನತ್ತುಂಡು ಮಲೆ ಬೇಲುಗು ನೆಲಕ್ಕೆ ಬೇನ್ಮಾಯಿಟ್ಟು ವ್ಯವಸ್ಥೆ ಹಾಕಿರ ಮುನ್ನಂತೆ ನಾಲ್ಲು ರಿಕ್ಷಾ ಬುಡ್ಡಂಗ ಮಕ್ಕಳು ನಲ್ಲೆ ಪಡಿಪು ಕೊಡ್ತು ಬೆಲೆಯ ಹಾಕೊಂಡು ಉಂಟು ಜಂತು ಆ ಒಂದು ವೃತ್ತಿ ಮಾಡೋ ಮೂಲಕ ಸರ್ವರ ಪ್ರೀತಿ ಮತ್ತು ವಿಶ್ವಾಸನ ಕೂಡ ಕೋಟೆಕಾರ್ನ ರಿಕ್ಷಾ ಚಾಲಕರು ಗಳಿಸಿ ನಮಗೆ ಅತ್ಯಂತ ಸಂತೋಷ. ಇವತ್ತು ಬಹುಶಃ
ಅದು 4-5 ನಮ್ಮ ಕಾರ್ ಕೂಡ ಇತ್ತು ಜೊತೆಯಲ್ಲಿ ಅಲ್ವಾ. ಮಾಲಿಂಗನ್ನ ಇಟ್ಟುಕೊಂಡಿದ್ದಾರೆ ಇದರಲ್ಲಿ. ಹಿಂದೆ ಒಬ್ಬರು ವಯಸ್ಸಾದ ಕೇಶವನ್ನ. ಆ ಸಂದರ್ಭದಲ್ಲಿ ಈ ಒಂದು ಪ್ರದೇಶದವರು ಹೀಗೆ ರಿಕ್ಷಾ ಚಾಲಕರಿಗೆ ಒಂದು ತಂಗುದಾನ ಮಳೆಗಾಲದ ಮತ್ತು ಬಿಸಿಲಿನಲ್ಲಿ ಕೂಡ ಇವತ್ತು ಅವರ ಕೆಲಸ ಮಾಡಲಿಕ್ಕೆ ಆರೋಗ್ಯವಂತರಾಗಿರಬೇಕು, ಅವರ ಕೆಲಸ ಮಾಡಬೇಕೆಂಬ ಉದ್ದೇಶದಿಂದ ಈ ಒಂದು ರಿಕ್ಷಾ ತಂಗುದಾನ ಮಾಡಬೇಕಂತ ಕೇಳಿದಂಥ ಸಂದರ್ಭದಲ್ಲಿ ಕೇಳಿದಾಗ ಅನುಗುಣವಾಗಿ ನಾಗೇಶ್ ಪೂಜಾರಿ ಮತ್ತು ಎಲ್ಲ ಮಿತ್ರರು ಯಾರು ಬಂದು ದುಡಿತಿದ್ದಾರೆ ಎಲ್ಲರ ವಿಶ್ವಾಸಕ್ಕೆ ಬರ್ಕೊಂಡು ಇದಕ್ಕೆ ಸಂತೋಷದಿಂದ ಅವ್ರಿಗೆ ಇರಬೇಕು, ಎಲ್ಲರೂ ಕೂಡ ಖುಷಿ ಮತ್ತು ನೆಮ್ಮದಿಯಿಂದ ಇರಬೇಕಂತ ಹೇಳಿಕೊಂಡು ನಾವು ಈ ತಂಗುದಾನವನ್ನು ನಿರ್ಮಿಸಿ ಉದ್ಘಾಟನೆ ಮಾಡಿದ್ದೇವೆ. ನಮ್ಮೆಲ್ಲರ ಶುಭಾರೈಕೆ ಸಲ್ಲಿಸಿಕೊಂಡು ರಿಕ್ಷಾ ಚಾಲಕರು ಮತ್ತು ಮಾಲಕರು ಅತ್ಯಂತ ಆ ಭದ್ರತೆಯಿಂದ ಮತ್ತು ನೆಮ್ಮದಿಯಿಂದ ತನ್ನ ಕೆಲಸ ನಿರ್ವಹಿಸಿಕೊಂಡು ತಮ್ಮ ಮಕ್ಕಳನ್ನು ಅತ್ಯಂತ ದೊಡ್ಡ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ದೊಡ್ಡ ಸ್ಥಾನಕ್ಕೆ ಹೋಗಿ ನೆಮ್ಮದಿ ಜೀವನ ಸರ್ವ ಸಿಗಲಿ ಅಂತೇಳಿ ನನ್ನ ಶುಭಾಶಯ ನಾನು ಇವತ್ತು ಸಲ್ಲಿಸ್ತೇನೆ. ಮತ್ತು ಈ ಒಂದು ಪ್ರದೇಶ ಭವಿಷ್ಯದಲ್ಲಿ ಅತ್ಯಂತ ಅಭಿವೃದ್ಧಿ ಒಂದು ಪ್ರದೇಶ ಆಗಲಿಕ್ಕೆ ಬೇಕಾಗುವ ಎಲ್ಲ ಯೋಜನೆ ಕೂಡ ಹಮ್ಮಿಕೊಳ್ಳಲಾಗಿ ಆಲ್ಮರ್ರೆ ಚಮ್ಮೆ ವರ್ಷತೆ ಬೇಣಿಗೆ പോലെ ಪರಿಯತ್ತೂರು ಮಾರ್ಗತೆ ಸೊರಪನಿಗೆ ತೊಡಕ ಕೊಡ್ತಾರೆ. ಇದಕ್ಕೆ ರಾಯತಂಗಲೆ ಸಹಾಯ ಬೇನುಂಟು ಕಾದರ್ ತಿರಿಪಾಟಿತ್ತು ಹೋಗುವಂಥ ಅಡ್ಡ ರಸ್ತೆ ನಮ್ಮ ಅತ್ಯಂತ ಹಿರಿಯರಾಗಿರುವ ತನ್ಯಪ್ಪನವರ ಮನೆಗೆ ಪರಿಯತ್ತೂರು ರಸ್ತೆ ಭಾಳಷ್ಟು ಸಮಯದಿಂದ ಬಹುಶಃ ಈ ಬೇಡಿಕೆಯನ್ನು ನಮಗೆ ಈ ಇಲ್ಲಿಯ ಜನಪ್ರದೇಶದವರು ಮತ್ತು ತನ್ಯಪ್ಪನವರು, ಅದೇ ರೀತಿ ಅವರ ಮಗ ನಾಗೇಶ್ ಮತ್ತು ಈ ಪ್ರದೇಶದ ಸತ್ಸಂಗ ಧನು ಕೊಲ್ಯರವರು, ನಮ್ಮ ಸದಾಶಿವ ಉಲ್ಲಾಲ್ ಅವರು, ಮುರಳಿ ಸಾಲಿಯಾನ್ರವರು, ಸುರೇಶ್ ಭಟ್ನಾಗರ್ ಅವರು, ದೀಪಕ್ ಪಿಲಾರ್ ಅವರು, ಅದೇ ರೀತಿ ನಮ್ಮ ಪ್ರೇಮ್ನಾಥ್ ಸುರೇಂದ್ರ ಇವರೆಲ್ಲ ಈ ಬಗ್ಗೆ ಮನವಿ ಕೊಟ್ಟು ಕಳೆದ 4 ತಿಂಗಳ ಹಿಂದೆ ನಾನು ಇಲ್ಲಿಗೆ ಭೇಟಿ ಕೊಟ್ಟು ವೀಕ್ಷಣೆ ಮಾಡಿ ಮಾತನ್ನು ಹೇಳಿದೆ. ಇದು ಅಗತ್ಯವಾದದ್ದು, ಅದು ನನ್ನಿಂದ ಸಾಧ್ಯವಾದ ಸಂದರ್ಭ ನಾನು ಖಂಡಿತವಾಗಿ ನಾನು ಮಾಡ್ತೇನೆ ಅಂತ ಹೇಳಿಕೊಂಡು ಇವತ್ತದ ಸಮಯಾವಕಾಶ ಬಂದಿದೆ. ನಾವು ಕಾಂಕ್ರೀಟ್ ನಾವು ಚಾಲನೆ ಕೊಟ್ಟಿದ್ದೇವೆ. ಆದ ಕಾರಣ ಅತ್ಯುತ್ತಮವಾದ ಕಾಂಕ್ರೀಟೀಕರಣ ಮುಖಾಂತರ ಶಾಶ್ವತ ಉತ್ತಮವಾದ ರಸ್ತೆ ಇವತ್ತೆಲ್ಲರೂ ನಿರ್ಮಾಣ ಆಗಲಿ. ನಾವು ಬಹುಶಃ ಇದನ್ನು ಅನುದಾನ ಬಿಡುಗಡೆ ಮಾಡೋದು ಮಾತ್ರ, ಇದರ ಗುಣಮಟ್ಟವನ್ನು ಬಹುಶಃ ಇವತ್ತು ಯಾರಲ್ಲಿ ಕೆಲಸ ಮಾಡ್ತಾರೆ ಅವಾಗ ಸಹಕಾರ ಕೊಡಬೇಕು. ಅದರ ಗುಣಮಟ್ಟವನ್ನು ಕೂಡ ನೋಡಿಕೊಂಡು ಬಹುಶಃ 20-30 ವರ್ಷ ತನಕ ಈ ರಸ್ತೆ ಒಂದು ಉತ್ತಮವಾದ ರಸ್ತೆ. ಕಾಂಗ್ರೆಸ್ ಜಿಲ್ಲೆ ಕಮಿಟಿರೆ ಸದಸ್ಯ ಸುರೇಶ್ ಭಟ್ನಗರ, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ತಲೆಮೂಪ ಸದಾಶಿವ ಉಳ್ಳಾಲ್, ಕೋಟೆಕರ್ ಪಟ್ಟಣ ಪಂಚಾಯತ್ ಸದಸ್ಯರಾಯ ಹಮೀದ್ ಹಸನ್ ಮಾಡೂರು, ಅಧಿಕಾರಿ ಮತ್ತಡಿ ನೇದಕ ಮರೈ ಬಶೀರ್ ಕುಮರಂಗಳ, ತನಿಯಪ್ಪ, ನಾಗೇಶ್, ಧನು ಕೊಲ್ಯ, ದೀಪಕ್ ಪಿಲಾರ್, ಪ್ರೇಮ್ನಾಥ್, ಮಾಲಿಂಗ, ಮಸೂದ್ ಚಿಕ್ಕಮಗಳೂರು, ಭಾಸ್ಕರ್ ಗಟ್ಟಿ, ಶಾಲಿನಿ ಶೆಟ್ಟಿ, ಸುಕುಮಾರ್ ಗಟ್ಟಿ, ನಾಗೇಶ್ ಪೂಜಾರಿ ಇನ್ನರು. ನಿಟ್ಟೆ ಯೂನಿವರ್ಸಿಟಿಯ ಅಡಿಲು 27 ಬೇರೆ ಬೇರೆ ಕಾಲೇಜ್ ಬಂದು ಈ ಕಾಲೇಜಿൽ പഠിച്ച മക്കൾക്ക് ವರ್ಷ സർട്ടിഫിക്കറ്റ് കൊടുക്കുന്നവർ ലേസ് നടക്കರು അങ്ങനത്തെ ഒരു ലേസ് ഏണ്ണു നടന്നിട്ട് ഈ വർഷ 1394 മക്കൾക്ക് സർട്ടിഫിക്കറ്റ് പിന്നെ ഡോക്ടറേറ്റ് ಗೌರವ ಕೊಡ್ತಾರೆ. ನಿಟ್ಟೆ ವಿಶ್ವವಿದ್ಯಾಲಯದ ಅಡಿಲುಲ್ಲೆ ದೇರ್ಲಕಟ್ಟರೆ KSEDR ಆಸ್ಪತ್ರೆಯ ಜಾಲು ನಿಟ್ಟೆ ಡೀಮ್ಡ್ ವಿಶ್ವವಿದ್ಯಾಲಯತೆ 12ನೇ ಘಟಿಕೋತ್ಸವ ನಡೆದಿತ್ತು. ಈ ಲೇಸಿಲ್ ಡಾಕ್ಟರ್ ಪಲ್ಲರ ಡಾಕ್ಟರ್മാർ MBBS നഴ്സിംഗ് മാധ്യമ വാസ്തുശില്പ പിന്നെ ಬೇರೆ ಬೇರೆ ವಿಷಯത്തിൽ പഠിച്ചിട്ട് പദവിയായി 1394 ആൾമാർക്ക് അതല്ലാണ്ട് 324 ആൾമാർക്ക് സ്നാതകോത്തവ 21 ಆಲ್ಮಾರ್ಕ್ ಡಾಕ್ಟರೇಟ್ 647 ಸ್ನಾತಕ್ ಜಂಡಾಲ್ಗೆ ಫೆಲೋಶಿಪ್ ಕೊಡ್ತಾರೆ. ಪ್ರತಿಭೆಯಿಂದ 21 ಮಕ್ಕಳಿಗೆ ಬಂಗಾರ ಪದಕತೆ ಇನಾಮ್ ಕೊಡ್ತಾರೆ. ವಿಜ್ಞಾನಿ ಪ್ರೊಫೆಸರ್ TS ರಾವ್ ಎಲ್ ಗೌರವ ಡಾಕ್ಟರೇಟ್ ಕೊಟ್ಟು ಆಧರಿಸಿದ್ದಾರೆ. ವಿಶ್ವವಿದ್ಯಾಲಯ ಅನುದಾನ ಆಯೋಗ UGC ರೆ ತಲೆಮೂಪ ಪ್ರೊಫೆಸರ್ ಮಮದಿಲಾ ಜಗದೀಶ್ ಕುಮಾರ್ ಘಟಿಕೋತ್ಸವ ಭಾಷಣ ಹಾಕಿದ್ದಾರೆ. Of this mentality of servitude, we should value and respect the heritage and the legacy of our country. We should focus on unity and solidarity from which the strength comes to us. And he also said
we should remember our duties as a citizen towards our nation. Friends, as youngsters, you have a very bright future. And when I was going through this campus, I have seen the kind of facilities that you have, the kind of expertise that we have. And I see a bright future for NITE University. Together, as youngsters, as educational institutions, let us grow and let us make our country a happy and prosperous country in the world. ನಿಟ್ಟೆ ವಿಶ್ವವಿದ್ಯಾಲಯത്തെ ಕುಲಾಧಿಪತಿ ಎನ್ ವಿನಯ್ ಹೆಗ್ಡೆ ಲೇಸರೆ ತಲೆಮೂಪ ಆಯ್ತಿಂತು. ನಿಟ್ಟೆ ವಿಶ್ವವಿದ್ಯಾಲಯತೆ ಜಂಡಾಮತೆ ಕುಲಾಧಿಪತಿ ಪ್ರೊಫೆಸರ್ ಎಂ ಶಾಂತಾರಾಮ್ ಶೆಟ್ಟಿ, ಆಡಳಿತ ವಿಭಾಗತೆ ಜಂಡಾಮತೆ ಕುಲಾಧಿಪತಿ ವಿಶಾಲ್ ಹೆಗ್ಡೆ, ಜಂಡಾಮತೆ ಕುಲಪತಿ ಡಾಕ್ಟರ್ MS ಮುಡಿತಾಯ ಬೆಲೆ ಬಿಂದರೈಟ್ ಮೇಲ್ತೆನ್ನಲಿದ್ದಾರೆ. ನಿಟ್ಟೆ ವಿಶ್ವವಿದ್ಯಾಲಯತೆ ಕುಲಪತಿ ಡಾಕ್ಟರ್ ಸತೀಶ್ ಕುಮಾರ್ ಭಂಡಾರಿ ಬಿಂದರ್ ಮರ್ಹಬಚಂತು. ಪರೀಕ್ಷಾ ನಿಯಂತ್ರಕ ಡಾಕ್ಟರ್ ಪ್ರಸಾದ್ ಬಿ ಶೆಟ್ಟಿ ಪಡಿಪು ತೀರ್ಥಂಗಲೆ ಪೇರು ಓದಿತ್ತು. ಕುಲಸಚಿವ ಡಾಕ್ಟರ್ ಹರ್ಷ ಹಾಲಹಳ್ಳಿ ನನ್ನಿಚೊಂತು. ಬಂಟ್ವಾಳ ತಾಲೂಕು ಮಟ್ಟത്തെ ಸ್ಕೂಲ್ಲೆ ಆನು ಪೆಣ್ಣು ಮಕ್ಕಳೇ ಕಲಿಪಂತ ಮುಡಿಪುರುಲ್ಲೆ ಕುರ್ನಾಡು ಸರ್ಕಾರಿ ಫಸ್ಟ್ ಗ್ರೇಡ್ ಕಾಲೇಜಿರೆ ಮೈದಾನದಲ್ಲಿ ನಡೆಯಿತು. ಮುಡಿಪುರುಲ್ಲೆ ಕುರ್ನಾಡು ಸರ್ಕಾರಿ PU ಕಾಲೇಜಿರೆ ಮೈದಾನದಲ್ಲಿ ಬಂಟ್ವಾಳ ತಾಲೂಕು ವಲಯ ಮಟ್ಟത്തെ ಚೆರಿಯೇ ಪಿನ್ನೆ ಬೆಲೆ ಸ್ಕೂಲ್ಲೆ ಮಕ್ಕಳೇ ಕಲಿಪಂತ ನಡೆಯಿತು. ഈ കളി പന്തത്തിൽ ഗന്ധിയെ മക്ക ജില്ലാ മട്ടത്തിൽ കളിക്കാറ്. അങ്ങനെ ഇതിൽ ഊടെ ഗന്ധിയ മക്കളിട്ട ഷൂ പിന്നെ കളിക്കോ ಬೇನ್ಮಯ ಬಸ್ತಿನ ಇನ್ನಿല്ലെങ്കിൽ അതിനെ കൊടുക്കൂ ಶಾಸಕ ಖಾದರ್ ಮುನ್ನಲ್ ಬಂದರು. ಕಲಿಪಂತ ತೊಡಕತ್ತೆ ಲೇಸರಿ ಮೇಲ್ತೆನಲ್ಲಿ ಶಾಸಕ ಖಾದರ್ ರಾಜ್ಯಮಟ್ಟത്തെ ಕ್ರಿಕೆಟ್ ಕಲಿಕೋಗು ಆಯ್ಕೆ ಜಣ್ಣು ಮಕ್ಕಳಿಗೆ ಚಮ್ಮನ ಹಾಕಿತ್ತು. ಕಲಿಪಂತದ ತೊಡಕ ಹೊಟ್ಟೆ ಖಾದರ್ ಮುಂಡಿತ್ತು. ರಾಯತೆ ಸಮಸ್ಯೆರೊಟ್ಟಿಗೂ ರಾಯತರಲ್ಲಿ ಸ್ಕೂಲ್ಗೂ ಬೇನ್ಮಯ ವ್ಯವಸ್ಥೆ ಹಾಕಿ ಕೊಡ್ಕುರೆ ಜವಾಬ್ದಾರಿ ಓಟುಲು ಗೆಂದೆಂಗಲ್ದಾಯ್ತಿಕ್ಕರು. ಈ ಸೊರಪನೆ ಹಾಕಿಂಗ್ ಮಕ್ಕಳೇ ಪಡಿಪಿಗೂ ಎತ್ತರ ವ್ಯವಸ್ಥೆ ಹಾಕೋ ಸಾಧ್ಯ ಅವರುಂಟು ಚಂತು. ಕಾರ್ಯಕ್ರಮ ಇವತ್ತು ಅತ್ಯಂತ ಯಶಸ್ವಿ ಆಗಬೇಕಾದ್ರೆ ಅದು ಸರ್ವರು ಕೂಡ ಕೈ ಜೋಡಿಸಿಕೊಂಡು ನಮ್ಮ ಮಕ್ಕಳೇ ಯಾವ ರೀತಿ ಇವತ್ತು ಆಟ ಕ್ರೀಡೆ ಚಟುವಟಿಕೆ ಭಾಗವಹಿಸ್ತಾರೆ ಆ ರೀತಿಯ ಪ್ರೋತ್ಸಾಹ ಆ ರೀತಿಯ ವ್ಯವಸ್ಥೆ ಮಾಡಿದ ಕಾರಣ ಬಹುಶಃ ಇದು ಇಷ್ಟೊಂದು ಸುಂದರವಾಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮಕ್ಕಳು ಕೂಡ ಮಾತು ನನ್ನ ಪ್ರೀತಿಯ ವಿದ್ಯಾರ್ಥಿ ಹೇಳುವುದುಂಟು. ಅದೇನಂತ ಹೇಳಿದ್ರೆ ಇವತ್ತು ಕೂಡ ಹೇಳಲಿಕ್ಕೆ ಬಯಸ್ತೇನೆ. ಭಾರತ ದೇಶ ವಿಶ್ವದಲ್ಲೇ 1ನೇ ಸ್ಥಾನಕ್ಕೆ ಬರಬೇಕೆಂತೇಳಿ ಪ್ರತಿಯೊಬ್ಬರ ಕನಸು. ಭಾರತ ದೇಶ ವಿಶ್ವದಲ್ಲೇ 1ನೇ ಸ್ಥಾನಕ್ಕೆ ಬರಬೇಕಾದ್ರೆ ನಾವು ಶಾಸಕರು ಮತ್ತು ಮಂತ್ರಿಗಳು ವಿಧಾನಸಭೆಯಲ್ಲಿ ಕೂತ್ಕೊಂಡವರು ಬಲಿಷ್ಠ ಆದರೆ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ. ಪಾರ್ಲಿಮೆಂಟ್ ಅಲ್ಲಿ ಕೂತ್ಕೊಳ್ಳುವಂತಹ ಸಂಸದರ ಅಥವಾ ಪಾರ್ಲಿಮೆಂಟ್ ಅಲ್ಲಿ ಕೂತ್ಕೊಳ್ಳುವಂತಹ ಮಂತ್ರಿಗಳು ಬಲಿಷ್ಠರಾದರೂ ಕೂಡ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ. AC ರೂಮ್ ಅಲ್ಲಿ ಕೂತ್ಕೊಳ್ಳುವಂತ IAS ಅಧಿಕಾರಿಗಳ ಅಥವಾ AC ರೂಮ್ ಅಲ್ಲಿ ಕೂತ್ಕೊಳ್ಳುವಂತ ವ್ಯಾಪಾರಸ್ಥರು ಬಲಿಷ್ಠರಾದರೂ ಕೂಡ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ. ಭಾರತ ದೇಶ ಬಲಿಷ್ಠವಾಗಬೇಕಾದ್ರೆ ಅದು ಕ್ಲಾಸ್ ರೂಮ್ ಅಲ್ಲಿ ಕಲಿಯುವಂತ ವಿದ್ಯಾರ್ಥಿನಿಯರು, ಪ್ಲೇ ಗ್ರೌಂಡ್ ಅಲ್ಲಿ ಆಡುವಂತ ವಿದ್ಯಾರ್ಥಿನಿಯರು ಬಲಿಷ್ಠವಾದಾಗ ಮಾತ್ರ ಈ ದೇಶ ಬಲಿಷ್ಠವಾಗದಕ್ಕೆ ಅದಕ್ಕೆ ಪೂರಕವಾಗಿ ಎಲ್ಲ ಇವತ್ತು ಕಾರ್ಯಕ್ರಮ ನಡೀತಾ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಕುರ್ನಾಡು ಗ್ರಾಮ ಪಂಚಾಯತ್ ತಲೆಮೂಪ ಗಣೇಶ್ ನಾಯಕ್ ಮೇಲ್ತೆನೆ ತಲೆಮೂಪ ಆಯ್ತಿಂತು. ಭಾರತ್ ಸ್ಕೌಟ್ ಗೈಡ್ಸ್ ಇದ್ರೆ ರಮೇಶ್ ಸೇನವ, ಜಿಲ್ಲಾ ಪಂಚಾಯತ್ ಪಿರಾಕಿ ತಲೆಮೂಪ ಮಮತಾ DS ಘಟ್ಟಿ, ಕಾಲೇಜ್ ಅಭಿವೃದ್ಧಿ ಕಮಿಟಿ ತಲೆಮೂಪ ಪ್ರಶಾಂತ್ ಕಾಜವ, ಕ್ಷೇತ್ರ ಶಿಕ್ಷಣಾಧಿಕಾರಿ MP ಜ್ಞಾನೇಶ್, ಬಂಟ್ವಾಳ ತಾಲೂಕು ಅಧಿಕಾರಿ ವಿಷ್ಣು ನಾರಾಯಣ ಹೆಬ್ಬಾರ್, ಸ್ಕೂಲ್ ಕಮಿಟಿ ತಲೆಮೂಪ ತಪ್ಸಿಯ ಇಬ್ರಾಹಿಂ ಹಾಜಾರ್ ನಡುಪದವು, PU ಕಾಲೇಜಿನ ತಲೆಮೂಪ ಚಂದ್ರಹಾಸ ಕರ್ಕೇರ, ಕುರ್ನಾಡ್ ಗ್ರಾಮ ಪಂಚಾಯತ್ ಸದಸ್ಯ ಗೋಪಾಲ ಬಂಗೇರ, ಬಂಟ್ವಾಳ ತಾಲೂಕ್ ಪಂಚಾಯತ್ ಪಿರಾಕ್ರೆ ಸದಸ್ಯ ಹೈದರ್ ಕೈರಂಗಳ, ಲಯನ್ಸ್ ಜಿಲ್ಲೆರೆ ಪಿರಾಕ್ರೆ ರಾಜ್ಯಪಾಲ ದೇವದಾಸ್ ಭಂಡಾರಿ ಕುರ್ನಾಡು, PU ಕಾಲೇಜ್ ಕಮಿಟಿ ಸದಸ್ಯರಾയി ಅಬ್ದುಲ್ ಜಲೀಲ್ ಮೋಂಟುಗೋಳಿ ಪಿನ್ನೆ NS ಅಬ್ದುಲ್ ನಾಸಿರ್ ನಡುಪದವು, ಲಯನ್ಸ್ ಕ್ಲಬ್ ಪ್ರಾಂತೀಯ ಸಲಹೆಗಾರ ರಾಧಾಕೃಷ್ಣ ರೈ ಉಮಿಯಾ, ಮುಡಿಪು ವಲಯ ಕುಲಾಲ ಸಂಗತ್ತೆ ತಲೆಮೂಪ ಪುಂಡರಿ ಕಾಕ್ಷ, ಕಾಲೇಜಿನ ಪ್ರಿನ್ಸಿಪಾಲ್ ವತ್ಸಲ, PU ಕಾಲೇಜಿನ ಪ್ರಿನ್ಸಿಪಾಲ್ ಪರಮೇಶ್ವರಿ HR, ಜಿಲ್ಲೆರೆ ಪಿರಾಕ್ರೆ ಒಂಬುಡ್ಸ್ಮನ್ ಶೀನಾ ಶೆಟ್ಟಿ,
ಜನಶಿಕ್ಷಣ ಟ್ರಸ್ಟ್ ನಿರ್ದೇಶಕ ಕೃಷ್ಣಮೂಲ್ಯ, ಬಾಳೆಪುಣಿ ಗ್ರಾಮ ಪಂಚಾಯತ್ ಸದಸ್ಯ ಟಿ.ಎಂ. ಶರೀಫ್, ಡಾಕ್ಟರ್ ಸುರೇಖಾ, ಕೊಣಾಜೆ ಗ್ರಾಮ ಪಂಚಾಯತ್ ಪಿರಾಕ್ರ ತಲೆಮುಪ ಅಬ್ದುಲ್ ನಜರ್ ಶಾ ಪಟ್ಟೋರಿ, ಹಿರಾ ಗ್ರಾಮ ಪಂಚಾಯತ್ ಪಿರಾಕ್ರ ತಲೆಮುಪ ಅಬ್ದುಲ್ ರಜಾಕ್ ಕುಕ್ಕಾಜೆ, ಕಲಿಪಂತ ಕಮಿಟಿ ತಲೆಮುಪ ಶೀನಶೆಟ್ಟಿ, ಕರ್ನಾಟಕ ರಾಜ್ಯ ಚೆರು ಸ್ಕೂಲ್ ಮಾಸ್ಟರ್ಮಾರೆ ಸಂಘತೆ ತಲೆಮುಪ ಉಮಾನಾಥ್, ಪಿಟಿ ಮಾಸ್ಟರ್ಮಾರೆ ಸುಜಾತ ಕುಮಾರಿ, ಸುಧಾ, ಪ್ರತಿಮಾ, ನವೀನ್ PS, ಜೋಯಲ್ ಲೋಬೋ, ಚಿರಂತನ್, ಜಯರಾಮ್, ರತ್ನಾವತಿ, ಜತ್ತಪ್ಪ ಗೌಡ, ಇಂದುಶೇಖರ್, ಚಿನ್ನಪ್ಪ, ಶ್ರೀನಾಥ್, ಪಂಚಾಯತ್ ಸದಸ್ಯರಾയ ಜನಾರ್ದನ ಕುಲಾಲ್, ರಹಿಮಾನ್ ಪಿನ್ನೆ ಸೂಪಿಕುഞ്ഞി, ಅಬೂಬಕರ್ ಜಲ್ಲಿ ಮೇಲ್ತೆನರಿದ್ದಾರೆ. ಜಂಡಾಮತೆ ಪ್ರಿನ್ಸಿಪಾಲ್ ಫ್ರಾನ್ಸಿಸ್ ಬಿಂದರ್ ಮರ್ಹಬ ಚಂತು. ಅಮ್ಲಮಗರು ಗ್ರಾಮ 4 ಉಯರ್ಚೆ ಕಂಡುಂಟುಂಡು. ಉಡೆ 6 ಅಂಗನವಾಡಿ ಕಟ್ಟುವಾನ ಉಂಡು. 5 ಅಂಗನವಾಡಿ ಕಟ್ಟುವಾನ ಇತ್ತರ್ತಲು ಸ್ವಂತ ನೆಲೆಲಿಂತ ಇಪ್ಪ 6ಾಮത്തെ ಅಂಗನವಾಡಿ ಕಟ್ಟುವಾನ ಸ್ವಂತ ನೆಲೆಲು ಪುದಿಯ ಕಟ್ಟುವಾನ ಉಂಡಾಯಿರು. ഇതിലെ തുടക്കത്തെ ലേസ് നടന്നിട്ട് ഈ ലേസിൽ എന്തിനെല്ലാം എന്ത് നോക്കി പറ ഈ സുത്തിരി പിറാക്കിൽ 5-6 കിലോമീറ്റർ ദൂരം നടന്നിട്ട് സ്കൂൾ പഠിച്ചങ്ങ ഇണ്ട് വലിയ സ്വറപ്പന്നിലുള്ളാർ. അമ്ലമഗർ ഗ്രാമത്ത് സർക്കാരത്തെ ജാഗ കൊടുത്താക്കിയെങ്കിൽ ITI കോളേജ് ഉണ്ടാക്കിയ ആലോചന ഉണ്ട്. മക്കളെ മനസ്സിലെ പകെ ദൂരാക്കിത്ത് പിർസ ഉണ്ടാക്കിത്ത് വലിയ ആളാക്കിയ ജവാബാരി പെത്തങ്ങളത് ഉണ്ട് ಶಾಸಕ UT ಖಾದರ್ ಚೊಂತು. ಅಮ್ಲಮೊಗರುಲು ಪುದಿಯದಾಯಿಟ್ಟು ಕೆಟ್ಪಾಟಿಯೇ ಅಂಗನವಾಡಿ ಕಟ್ಟುವಂತೆ ಮಕ್ಕಳಿಗೆ ಒಪ್ಪಾಟಿತ್ತು ಖಾದರ್ ಮುಂಡಿತ್ತು. ಆಗ್ಬೋದು, ಪೊಲೀಸರ್ ಆಫೀಸರ್ ಆಗ್ಬೋದು, ಅಥವಾ ದೊಡ್ಡ ಮಟ್ಟದ ಆ ಒಂದು ಹುದ್ದೆಗೆ ಹೋಗಿ ಇಡೀ ನಮ್ಮ ಊರಿಗೆ ಮತ್ತು ನಿಮ್ಗೆಲ್ಲರಿಗೂ ಗೌರವ ತರುವಂಥ ಕೆಲಸ ಖಂಡಿತವಾಗಿ ಇವತ್ತು ಹಾಗೆ ಆಗ್ತದೆ. 30-40 ವರ್ಷ ಹಿಂದೆ ಕಲಿತ ಪಾವೂರಲ್ಲಿ ಕಲಿತ ರಾಮಕೃಷ್ಣ ಶಾಲೆಯಲ್ಲಿ ಕಲಿತಂಥ ಒಬ್ಬ ಸೋದರಿ ಕರ್ನಾಟಕ ಸರ್ಕಾರದ ಇವತ್ತು IAS ಅಧಿಕಾರಿ ಆಗಿದ್ದಾರೆ. ನಾನೇ ಮಂತ್ರಿಗಳಾಗಿದ್ದಾಗ ನನ್ನ ಇಲಾಖೆಯಲ್ಲಿ ಸೆಕ್ರೆಟರಿ ಆಗಿದ್ದು. ನಾನು ಯಾವ ಊರಂತ ಕೇಳಿದ್ರು, ನೋಡಿ ಪಾವೂರು ಅಂತ ಹೇಳಿದ್ರು. ಪಾವೂರು ಇಲ್ಲಿ ಅವಾಗ ಅವ್ರ ಮನೆಯಿಂದ 5-6 ಕಿಲೋಮೀಟರ್ ನಡ್ಕೊಂಡು ಬರಬೇಕು ಸಣ್ಣದಿರುವಾಗ. 5 ನಡ್ಕೊಂಡು ಬಂದು ಕಲಿತು ಇವತ್ತು ಈ ರಾಜ್ಯದ IAS ಅಧಿಕಾರಿ ಆಗುವಂಥ ಅವಕಾಶ 30 ವರ್ಷದ ಮುಂಚೆ ಆ ಸೋದರಿಗೆ ಸಾಧ್ಯವಿದ್ದರೆ ನಮ್ಮ ಮಕ್ಕಳಿಗೆ ಖಂಡಿತವಾಗಿಯೂ ದೊಡ್ಡ ಸ್ಥಾನಕ್ಕೆ ಹೋಗುವಂಥ ಎಲ್ಲ ಅವಕಾಶಗಳು ಇವತ್ತಿದೆ. ಅದಕ್ಕೆ ದೊಡ್ಡ ಪ್ರೇರಣೆಯಾಗಿ ತಾವು ತಾಯಿಯಂದಿರು ಇರಬೇಕಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ನಮ್ಮ ಶಿಕ್ಷಕರಿಗೆ ಸಣ್ಣದಿಂದಲೇ ಆ ದೊಡ್ಡ ಮಟ್ಟದ ಪ್ರೋತ್ಸಾಹ ಸಹಕಾರ ಕೊಡಬೇಕು. ನಿಮ್ಮ ಮಕ್ಕಳಿಗೆ ತಾಳ್ಮೆ, ಪ್ರೀತಿ, ಸೋದರತೆ, ಮಾನವೀಯತೆ ಮತ್ತು ಎಲ್ಲ ಜೊತೆ ಬೆರೆತುವಂಥ ವ್ಯಕ್ತಿತ್ವವನ್ನು ತಾವು ರೂಪಿಸಿಕೊಳ್ಳುವಂಥ ಅವಕಾಶ ಅದು ನಿಮ್ಮ ತಾಯಂದಿರ ಕೈಯಲ್ಲಿ ಇದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. അമ്ലമഗരു ഗ്രാമപഞ്ചായത്തിലെ പിറാക്ര തലമുപ്പ മുഹമ്മദ് റഫീഖ് മുണ്ടിത്ത് ഗ്രാമത്തെ ഉയർച്ചത്തുക്ക് ബേന്മയത്ത് ശാസക ഖാദർ ബേന്മയത്തര മുതൽ തന്നത്. അതേപോലെ സ്കൂളിಗೆ 10 ಲಕ್ಷ ರೂಪಾಯಿ ಮೊದಲು ತರನು. ಗ್ರಾಮತ್ತು 6 ಅಂಗನವಾಡಿ ಕಟ್ಟುವಾನ ಸ್ವಂತ ಜಾಗದಲ್ಲುಂಟು ತಿರಿಪಾಟಿತ್ತು. ಅಂದರೆ ನಮ್ಮ ವಾರ್ಡ್ನಲ್ಲಿ ಕೆಲಸ ಆದರೆ ಅದರ ಒಂದು ಭಾಗ ನಮಗೆ ಸಹ ಅಭಿವೃದ್ಧಿಯ ಭಾಗ ನಮಗೆ ಸಹ ಸೇರ್ತದೆ. ಆದ್ದರಿಂದ ಗ್ರಾಮಸ್ಥರ ಪರವಾಗಿ ಇಷ್ಟು ಒಂದು ಅನುದಾನ ನಮಗೆ ಈಗಾಗಲೇ ನೀವು ಕೊಟ್ಟಿದ್ದೀರಿ, ಅದಕ್ಕೆ ನಿಮ್ಮನ್ನು ನಾನು ಆದರಪೂರ್ವಕವಾಗಿ ಗೌರವಿಸ್ತೇನೆ. ಅದಲ್ಲದೆ ಅಭಿವೃದ್ಧಿಯ ಅಮ್ಲಮೊಗರು ಗ್ರಾಮದಲ್ಲಿ ಅಭಿವೃದ್ಧಿಯ ಒಂದು ಪ್ರಸ್ತಾಪನೆ ಮಾಡಲಿಕ್ಕಿಲ್ಲ. ಈಗಾಗಲೇ ನಮ್ಮ 2 ಶಾಲೆಗಳಿಗೆ 2 ಲಕ್ಷ ರೂಪಾಯಿ ಕೊಟ್ಟಿದ್ದೀರಿ. ನೀವು ನಿನ್ನೆ ನಮಗೆ ಹೇಳಿದ್ದೀರಿ, ಅವರ ಹತ್ತಿರ ನಮ್ಮ HM ಅವರ ಹತ್ತಿರ ಮಾತನಾಡಿ ಈಗಾಗಲೇ ನಮ್ಮ ಒಂದು ಪ್ರಸ್ತಾವನೆ ಇತ್ತು 10 ಲಕ್ಷದ್ದು. ಬಹುಶಃ ಮಾಸ್ಟರ್ ಇಲ್ಲೇ ಇದ್ದಾರೆ. ಈಗ ನೀವು 2.5 ಲಕ್ಷ ನಮಗೆ ಕೊಟ್ಟಿದ್ದೀರಿ ಇಲ್ಲಿಗೆ ಮತ್ತು ಎಲಿಯಾರ್ ಪದವಿಗೆ. ಅದು ನಮಗೆ ಇಲ್ಲಿಗೆ ಸಾಕಾಗೋದಿಲ್ಲ, ಯಾಕೆಂದರೆ ಮೇಲ್ಛಾವಣಿ ನೀರು ನಮಗೆ ಸೋರ್ತಾ ಇದೆ, ಸ್ವಲ್ಪ ನೀರು ಕೆಳಗೆ ಬೀಳ್ತಾ ಇದೆ. ಈ ಮೂಲಕ ತಮ್ಮಲ್ಲಿ ವಿನಂತಿ ಏನಂದರೆ ನಮಗೆ 2.5 ಲಕ್ಷ ಅಲ್ಲದೆ ಒಂದು 10 ಲಕ್ಷ ರೂಪಾಯಿ ಅನುದಾನ ನಮಗೆ ಅಗತ್ಯ ಇದೆ. ಅಂದರೆ ಮಕ್ಕಳಿಗೆ, ನಮಗಾಗಿ ನಾವು ಕೇಳೋದಿಲ್ಲ, ಮಕ್ಕಳಿಗೆ ಅಗತ್ಯ ಇದೆ. ಆದ್ದರಿಂದ ಆ ಅನುದಾನವನ್ನು ನಮಗೆ ನೀವು ಕೊಡಬೇಕಂತ ತಮ್ಮಲ್ಲಿ ಗ್ರಾಮಸ್ಥರ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ, ಪೋಷಕರ ಪರವಾಗಿ ತಮ್ಮಲ್ಲಿ ನಾನು ಕೇಳ್ತೇನೆ. ಪಂಚಾಯತ್ ತಲೆಮುಪ ಲತಾ ಪರಮೇಶ್ವರ್ ಮೇಲ್ತೆನರೆ ತಲೆಮುಪ ಆಯ್ತಿಂತು. ಪಿರಾಕ್ರ ತಲೆಮುಪ ವಿಠಲ ಶೆಟ್ಟಿ, ಜಂಡಾಮತೆ ತಲೆಮುಪ ಮೊಹಮ್ಮದ್ ಇಕ್ಬಾಲ್, ಸದಸ್ಯರಾಯ ಸುಬೋಧ್ ಶೆಟ್ಟಿ, ಸುಜಾತ, ಮೀರಾ ಡಿಸೋಜ, ಬೆಲೆ ಸ್ಕೂಲೆ ಬೆಲೆ ಟೀಚರ್ ಸುಜಾತ, ಚೆರೆ ಸ್ಕೂಲೆ ಬೆಲೆ ಮಾಸ್ಟರ್ ಜಗದೀಶ್ ಶೆಟ್ಟಿ, ತಾಲೂಕ್ ಪಂಚಾಯತ್ ಪಿರಾಕ್ರ ಸದಸ್ಯ ಸುದರ್ಶನ್ ಶೆಟ್ಟಿ ಬೆಲೆ ಬಿಂದರ ಇತ್ತು ಮೇಲ್ತೆನಲಿನಾರು. ಅಧಿಕಾರಿ ಶೈಲಾ ಕೆ ಬಿಂದರ್ ಮರ್ಹಬ ಚಂತು, PDO ಅಬ್ದುಲ್ ಖಾದರ್ ನನ್ನಿ ಚಂತು, ಸೂಪರ್ವೈಸರ್ ಸೀತಾ ಲೇಸ್ ನಡಪಾಟಿತ್ತು. ದೇರ್ಲಕಟ್ಟೆ ಯಾನಪೋಯ ಡೀಮ್ಡ್ ಯೂನಿವರ್ಸಿಟಿ ಇದ್ರೆ 12ನೇ ಘಟಿಕೋತ್ಸವ ನಡೆಯಿತು. ಈ ಲೇಸಲು 1370 ಮಕ್ಕಳಿಗೆ ಸರ್ಟಿಫಿಕೇಟ್ ಕೊಡ್ತಾರೆ. ಅದಲ್ಲಂಟು ಪ್ರೊಫೆಸರ್ ಸಲೀಂ ಅಹಮದ್ಗೆ ಸೈನ್ಸ್ ಆಫ್ ಡಾಕ್ಟರೇಟ್ ಕೊಡ್ತು ಆಧರಿಚಾರು. ದೇರ್ಲಕಟ್ಟೆ ಯನಪೋಯ ಡೀಮ್ಡ್ ವಿಶ್ವವಿದ್ಯಾಲಯತೆ 12ನೇ ಘಟಿಕೋತ್ಸವ ಯನಪೋಯ ವಿಶ್ವವಿದ್ಯಾಲಯತೆ ಹಾಲ್ ನಡೆಯಿತು. ಈ ಲೇಸಲು ಇಂಗ್ಲೆಂಡ್
ಹೆಮೆಟಾಲಜಿ ಸಲಹಾ ತಜ್ಞ ಪ್ರೊಫೆಸರ್ ಕಾಸಿಂ ಅಬ್ದುಲ್ ಸಲೀಂ ಯಲ್ಗ್ ಗೌರವ ಡಾಕ್ಟರೇಟ್ ಪಟ್ಟ ಡಾಕ್ಟರ್ ಆಫ್ ಸೈನ್ಸ್ ಕೊಟ್ಟು ಆಧರಿಚಾರು. 1370 ಮಕ್ಕಳು PhD, MCH, MD, MS, MDS, MSc ನರ್ಸಿಂಗ್, APT ಸ್ನಾತಕೋತ್ತರ, ಡಿಪ್ಲೊಮಾ, MBBS, BDS, BSc ನರ್ಸಿಂಗ್, BPT ಅಲೈಡ್ ಸೈನ್ಸ್, ವಿಜ್ಞಾನ, ಕಾಮರ್ಸ್ ಇಂಗಂತೆ ವಿಭಾಗത്തെ படிப்புরে ಸರ್ಟಿಫಿಕೇಟ್ ಕೊಡ್ತಾರೆ. படிப்புಲು ಚಮ್ಮೆ ಮಾರ್ಕೆಟ್ತೆ 7 ಮಕ್ಕಳು ಬಂಗಾರ ಪದಕತೆ ಇನಾಮ್ ಕೊಟ್ಟು ಆಧರಿಚಾರು. ಪದ್ಮಶ್ರೀ, ಪದ್ಮಭೂಷಣ ಶಾಂತಿ ಸ್ವರೂಪ್ ಭಟ್ನಾಗರ್ ಪಿನ್ನೆ BC ರಾಯ್ ಪ್ರಶಸ್ತಿ ಎತ್ತಿದಾಯಿ. ಡೆಲ್ಲಿ ಡೆಂಟಲ್ ಕೌನ್ಸಿಲ್ ಆಫ್ ಇಂಡಿಯಾತೆ ಪಿರಾಕ್ರ ತಲೆಮುಪ್ಪ ಡಾಕ್ಟರ್ ಅನಿಲ್ ಕೊಹ್ಲಿ ಘಟಿಕೋತ್ಸವ ಭಾಷಣ ಹಾಕಿತ್ತು. The second aspect which I want to highlight is you are young minds and you can bring about innovations which are affordable and frugal for the Indian public. The government of India has made the motto of Make in India, so you should be a part of that and try to interact with engineers, the management people. Don't work in silos, work with these people and come out with issues which will help you in bringing about innovations. Because all imported equipments that are available for the country and for diagnostics and treatment, they are extremely expensive. The government of India has started giving a push to make in India, but it is you who are going to give ideas. Just to give you some information of what recent innovations have happened, you all are familiar with the COVID innovations which had made life easier and we were able to export a lot of things. But some of the examples which I would like ಯಾನಪಯ ಡೀಮ್ಡ್ ವಿಶ್ವವಿದ್ಯಾಲಯತೆ ಕುಲಾಧಿಪತಿ ಡಾಕ್ಟರ್ ವೈ ಅಬ್ದುಲ್ಲಾ ಕುഞ്ഞി ಲೇಸ್ರೆ ತಲೆಮುಪ್ಪು ಆಯ್ತಿಂತು. ಪದ್ಮಶ್ರೀ ಪಿನ್ನೆ BC ರಾಯ್ ಪ್ರಶಸ್ತಿ ಎತ್ತಿದಾಯಿ. ಚಂಡೀಗಢ ವೈದ್ಯಕೀಯ ಶಿಕ್ಷಣ ಪಿನ್ನೆ ಸಂಶೋಧನಾ ಸ್ನಾತಕೋತ್ತರ ಸಂಸ್ಥೆರೆ ಪಿರಾಕ್ರೆ ನಿರ್ದೇಶಕ ಪ್ರೊಫೆಸರ್ ಯೋಗೇಶ್ ಕುಮಾರ್ ಚಾವ್ಲಾ ಬೆಲೆ ಬಿಂದರಾಯ್ತಿಂತು. ಯನಪೋಯ ವಿಶ್ವವಿದ್ಯಾಲಯತೆ ಜಂಡಾಮತೆ ಕುಲಪತಿ ಡಾಕ್ಟರ್ M ವಿಜಯಕುಮಾರ್, ಇಸ್ಲಾಮಿಕ್ ಎಜುಕೇಷನ್ ಟ್ರಸ್ಟ್ ತಲೆಮುಪ್ಪ ವೈ ಮೊಹಮ್ಮದ್ ಕುഞ്ഞി, ಯನಪೋಯ ವಿಶ್ವವಿದ್ಯಾಲಯತೆ ಕುಲಸಚಿವ ಡಾಕ್ಟರ್ ಗಂಗಾಧರ ಸೋಮಯಾಜಿ, ಜಂಡಾಮತೆ ಕುಲಸಚಿವ ಡಾಕ್ಟರ್ BH ಶ್ರೀಪತಿರಾವ್, ಪರೀಕ್ಷಾಂಗ ಕುಲಸಚಿವ ಡಾಕ್ಟರ್ BT ನಂದೀಶ್ ಪಿನ್ನೆ ಬೇರೆ ಬೇರೆ ವಿಭಾಗತೆ ಮೂಪ ಮಾರಾಯಿ ಡಾಕ್ಟರ್ ಅಖ್ತರ್ ಹುಸೇನ್, ಡಾಕ್ಟರ್ MS ಮೂಸಬ್ಬಾ, ಡಾಕ್ಟರ್ ಲೀನಾ, ಡಾಕ್ಟರ್ ಸುನೀತಾ ಸಲ್ದಾನಾ, ಡಾಕ್ಟರ್ ಶರೀನಾ, ಡಾಕ್ಟರ್ ಅರುಣ್, ಡಾಕ್ಟರ್ ಮೊಹಮ್ಮದ್ ಗುಲ್ಜಾರ್, ಜಾನೆಟ್ ಪ್ರೇಮಾ ಮಿರಾಂಡಾ, ಯಾನಪೋಯ ಅಬ್ದುಲ್ಲಾ ಜಾವೇದ್, ಡಾಕ್ಟರ್ ವೇದ್ ಪ್ರಕಾಶ್ ಮಿಶ್ರಾ, ವೈ ಮೊಯ್ದೀನ್ ರಿಜ್ವಾನ್, ಡಾಕ್ಟರ್ ಅಬೀಬ್ ರೆಹಮಾನ್, ಮೊಯ್ದೀನ್ ಖುರ್ಷಿದ್, ಡಾಕ್ಟರ್ ಗುರುರಾಜ್, ಡಾಕ್ಟರ್ ಶಿವಪ್ರಸಾದ್, ಡಾಕ್ಟರ್ ಪುನೀತ್ ಪಿನ್ನ ರಾಘವೇಂದ್ರ ಇಂಗ ಮೇಲ್ತಂದಲಿದ್ದಾರೆ. ಡಾಕ್ಟರ್ ಮಲ್ಲಿಕಾ ಶೆಟ್ಟಿ ಪಿನ್ನಲ್, ಡಾಕ್ಟರ್ ರೋಷಲ್ ಟೆಲಿಸ್ ಲೇಸ್ ನರಪಾಟಿಯರ್. ಈ ವಾರ್ತೆ ಬ್ಯಾರಿ ವಾರ್ತೆ ಒಳಗೆ ಅಕೇರಿ ಆಯ್ತು ಬಂಡೆ ವಾರ್ತೆಗೆ ಇದೇ ನಾರ್ತೆ ನಿಂಗಲ ಮುನ್ನಾಲ್ ಬಂಡ 16 ನೋಕೊಂಟಿಕ್ಕರು ನಂಗಲ ನಿಂಗಲೆ ಪಿರ್ಸತೆ ಚಾನಲ್ ಪೊಸಕ್ಕುರಲ್.